ಈಗ ಧಾರ್ಮಿಕ ಕಟ್ಟಡಗಳ ತೆರವಿಗೆ ಲಿಸ್ಟ್ ರೆಡಿ ಆಗ್ತಿದೆ. ಅದರಲ್ಲಿ ಮಂಗಳೂರಿನಲ್ಲಿ ಇರುವಂತಹ ಒಂದು 700 ವರ್ಷದ ಹಿಂದಿನ ದೈವಸ್ಥಾನ ಕೂಡ ಆ ಲಿಸ್ಟ್ನಲ್ಲಿ ಇದೆ ಎಂದು ತಿಳಿದು ಬಂದಿದೆ. ಈ ಬಗ್ಗೆ ಈಗಾಗಲೇ ಭಕ್ತಾದಿಗಳಲ್ಲಿ ಆತಂಕ ಉಂಟಾಗಿದೆ. ದಕ್ಷಿಣ ಕನ್ನಡದಲ್ಲೂ ಧಾರ್ಮಿಕ ಕಟ್ಟಡ ತೆರವಿಗೆ ಲಿಸ್ಟ್ ರೆಡಿಯಾಗಿದೆ. 2009ರ ಹಿಂದಿನ ಅನಧಿಕೃತ ಕಟ್ಟಡಗಳ ಮಾಹಿತಿ. ಒಟ್ಟು 902 ಅನಧಿಕೃತ ಧಾರ್ಮಿಕ ಕಟ್ಟಡಗಳು ಇದ್ದಾವೆ. ಇದರಲ್ಲಿ ದೈವಸ್ಥಾನಗಳು 667, ಮಸೀದಿಗಳು 186, ಚರ್ಚ್ 56, ಇತರೆ ಧಾರ್ಮಿಕ ಕಟ್ಟಡಗಳು 11. ಮಂಗಳೂರಿನ ಶಕ್ತಿನಗರದಲ್ಲಿರುವ 700 ವರ್ಷಗಳ ಹಿಂದಿನ ದೈವಸ್ಥಾನವು ತೆರವು ಆಗುವಂತಹ ಸಾಧ್ಯತೆ ಇದೆ. ಶಕ್ತಿನಗರದ ಶ್ರೀ ವೈದ್ಯನಾಥ ದೇವಸ್ಥಾನ ಆಡಳಿತ ಮಂಡಳಿಗೆ ಇನ್ನೂ ಈ ಬಗ್ಗೆ ಮಾಹಿತಿ ಇಲ್ಲ. ತೆರವುಗೊಳಿಸಲು ಬಾಕಿ ಇರುವ ಕಟ್ಟಡಗಳ ಸಂಖ್ಯೆ 920. ಇದರಲ್ಲಿ ಸುಮಾರು 400 ಕಟ್ಟಡಗಳು ರೆಗ್ಯುಲೈಸ್ಡ್ ಆಗುವಂಥ ಸಾಧ್ಯತೆ ಇವೆ. 2009 ಈಚೆ ನಿರ್ಮಾಣ ಆದ ಕಟ್ಟಡಗಳ ಬಗ್ಗೆ ಮುಂದುವರೆದಿದೆ ಸರ್ವೆ. ಈ ಬಗ್ಗೆ ಮಾಹಿತಿ ಪಡೆದುಕೊಳ್ಳುತ್ತಿರೋ ಜಿಲ್ಲಾಡಳಿತ ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗ್ತಿದೆ. ಆದರೆ ಭಕ್ತರ ಆಕ್ರೋಶಕ್ಕೆ ಗುರಿಯಾಗೋದಂತೂ ಖಂಡಿತ. ಈಗಾಗಲೇ ನಂಜನಗೂಡಿನಲ್ಲಿ ನಡೆದಿರುವಂತಹ ಘಟನೆಯನ್ನು ನಾವು ಗಮನಿಸಿದರೆ ಯಾರಿಗೂ ಸರಿಯಾದಂತಹ ಮಾಹಿತಿ ಇಲ್ಲ. ರಾಜಕಾರಣಿಗಳನ್ನು ಕೇಳಿದರೆ, ಜನಪ್ರತಿನಿಧಿಗಳನ್ನು ಕೇಳಿದರೆ ಎಲ್ಲರೂ ಅಸಮರ್ಪಕವಾದಂಥ ಉತ್ತರವನ್ನು ಕೊಡ್ತಾ ಇದ್ದಾರೆ. ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಕೆಲವರು ನುಣುಚಿಕೊಂಡ್ರೆ, ಇನ್ನು ಕೆಲವರು ಉಪಾಯ ಇಲ್ಲದೆ ಅದಕ್ಕೆ ಉತ್ತರಿಸ್ತಿದ್ದಾರೆ. ಕಾರಣ ದೈವಸ್ಥಾನಗಳ ಬಗ್ಗೆ ಬಹಳಷ್ಟು ಮಾತನಾಡುವಂತಹ BJPಯ ನಾಯಕರು ನಂಜನಗೂಡಿನಲ್ಲಿ ಒಂದು ದೇವಸ್ಥಾನವನ್ನು ನೆಲಸಮ ಮಾಡುವಂತಹ ಸಂದರ್ಭದಲ್ಲಿ ಅವರು ನಡೆದುಕೊಂಡಂತಹ ರೀತಿ ಅನೇಕ ಭಕ್ತರಿಗೆ ಬೇಸರವನ್ನು ತಂದಿದೆ. ಈ ನಿಟ್ಟಿನಲ್ಲಿ ಬಹಳಷ್ಟು ಪರ ವಿರೋಧ ಚರ್ಚೆಗಳು ನಡೀತಾನೆ ಇವೆ. ಕಾಂಗ್ರೆಸ್ ಪಕ್ಷ ಇದನ್ನೇ ಒಂದು ಆಹಾರವಾಗಿ ಸ್ವೀಕರಿಸಿದೆ. ಅದರ ಜೊತೆಗೆ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಅಸ್ತ್ರವಾಗಿ ಸಿಕ್ಕಿದೆ ಈ ಒಂದು ನಂಜನಗೂಡಿನ ದೇವಸ್ಥಾನವನ್ನು ನೆಲಸಮಗೊಳಿಸಿದಂಥ ವಿಚಾರ. BJPಗರ ಬಗ್ಗೆ ಎನ್ನಿಲ್ಲದಂತೆ ಹರಿಹಾಯ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಸಿದ್ದರಾಮಯ್ಯ ಇರಬಹುದು, ಕಳೆದ 2 ದಿನಗಳಿಂದ ವಿನಾಯಕ್ ಕುಮಾರ್ ಸೋರಕೆ ಅವರು ಇರ್ಬೋದು, ಅಥವಾ ಇತರ ನಾಯಕರು ಇರ್ಬೋದು, ಏಕಾಏಕಿಯಾಗಿ ನಂಜನಗೂಡು ದೇವಸ್ಥಾನವನ್ನು ನೆಲಸಮ ಮಾಡಿದಂಥ ವಿಚಾರದ ಬಗ್ಗೆ ಕಾಂಗ್ರೆಸ್ ನಾಯಕರು BJP ನಾಯಕರ ಮೇಲೆ ಹರಿಹಾಯ್ತಾ ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾರೆ. ಇನ್ನು ಕೆಲವೆಡೆ ವಿಡಂಬನೆಗಳು, ವ್ಯಂಗ್ಯ ಮಾತುಗಳು ಕೇಳಿ ಬರ್ತಾ ಇವೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನೋದು ಕರಾವಳಿ, ಅದರಲ್ಲೂ ದೇಗುಲಗಳ ತವರೂರು. ಉಡುಪಿ ಜಿಲ್ಲೆಯನ್ನು ದೇಗುಲಗಳ ನಗರಿ ಅಂತ, ದೇವಾಲಯಗಳ ನಗರಿ ಅಂತ ಕರೀತಾರೆ. ಒಟ್ಟು ದಕ್ಷಿಣ ಕನ್ನಡದಲ್ಲೂ ಬಹಳಷ್ಟು ಪ್ರಸಿದ್ಧ ಕ್ಷೇತ್ರಗಳಿವೆ. ಸದ್ಯಕ್ಕೆ ನೋಡೋದಾದರೆ ಶಕ್ತಿನಗರದಲ್ಲಿರುವ 700 ವರ್ಷಗಳ ಹಿಂದಿನ ದೈವಸ್ಥಾನದ ಒಂದು ಮಾತು ಕೇಳಿ ಬರ್ತಾ ಇದೆ. ಬಹುಶಃ ಶಕ್ತಿನಗರದಲ್ಲಿರುವಂಥ ಒಂದು 700 ವರ್ಷಗಳ ಹಿಂದಿನ ಇದೊಂದು ದೇವಸ್ಥಾನ ಈ ಒಂದು ದಕ್ಷಿಣ ಕನ್ನಡದಲ್ಲಿ ಧಾರ್ಮಿಕ ಕಟ್ಟಡಗಳ ತೆರವಿಗೆ ಎಷ್ಟು ರೆಡಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಟ್ಟು 667 ದೇವಸ್ಥಾನಗಳಿವೆ, 186 ಮಸೀದಿಗಳಿವೆ, 56 ಚರ್ಚ್ಗಳು ಈ ಒಂದು ಲಿಸ್ಟ್ನಲ್ಲಿವೆ. ಉಳಿದ ಧಾರ್ಮಿಕ ಕಟ್ಟಡಗಳು 11 ಎಂದು ಸೂಚಿಸಲಾಗ್ತಾ ಇದೆ. ಆದರೆ ಈ ಬಗ್ಗೆ ಯಾವುದೇ ಮಾಹಿತಿಯನ್ನು ಮಂಗಳೂರಿನ ಶಕ್ತಿನಗರದಲ್ಲಿರುವಂತಹ ವೈದ್ಯನಾಥ ದೇವಸ್ಥಾನದ ಆಡಳಿತ ಮಂಡಳಿಗೆ ತಿಳಿಸಿಲ್ಲ. ಈ ಬಗ್ಗೆ ಯಾವುದೇ ವಿಚಾರಗಳು ಅವರ ಗಮನಕ್ಕೆ ಬಂದಿಲ್ಲ. ಆದರೆ ಸಿಕ್ಕಿರುವ ಮಾಹಿತಿಯಂತೆ ಒಂದಷ್ಟು ಧಾರ್ಮಿಕ ಕಟ್ಟಡಗಳನ್ನು ನೆಲಸಮಗೊಳಿಸೋದಕ್ಕೆ ಲಿಸ್ಟ್ ರೆಡಿ ಆಗ್ತಾ ಇದೆ. ಎಷ್ಟು ಧಾರ್ಮಿಕ ಕ್ಷೇತ್ರಗಳು ಈ ಪಟ್ಟಿಯಲ್ಲಿವೆ ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ. ಆದರೆ ಸರ್ವೆ ಕಾರ್ಯ ಮುಂದುವರಿತಾ ಇದೆ. ಈ ಬಗ್ಗೆ ಜಿಲ್ಲಾಡಳಿತ ಮಾಹಿತಿಯನ್ನು ಪಡ್ಕೊಳ್ತಾ ಇದೆ.